ನಮಸ್ಕಾರ. ನಮ್ಮ ಶ್ರೀ ಅಂಬಾಮಹೇಶ್ವರಿ ಭಜನಾ ಮಂದಿರವು ಸತತ 71 ವರ್ಷದ ಈ ಸಮಯದಲ್ಲಿ 60 ವರ್ಷದ ಸಮಯದಲ್ಲಿ 60 ದಿವಸಗಳ ಭಜನೆ ಮಾಡಿ ಅಲ್ಲಿ ಜನಜಾಗೃತಿ ಮೂಡಿಸುವಲ್ಲಿ ನಾವು ಸಫಲರಾಗಿದ್ದೇವೆ. ಸರಿಸುಮಾರು 60 ದಿವಸಗಳ ಭಜನಾ ಕಾರ್ಯಕ್ರಮದಲ್ಲಿ ಅಲ್ಲಿ ನೆರೆಹೊರೆ 200 ಮನೆಗಳನ್ನ ನಾವು ವಿಶ್ವಾಸ ತೆಗೆದುಕೊಂಡು ಅವರಲ್ಲಿ ಸ್ವಚ್ಛತೆಯ ಬಗ್ಗೆ ನಮ್ಮ ಮಂದಿರದಲ್ಲಿ ಆವತ್ತಿನವರೆಗೆ ಅದನ್ನ ಅಡ್ವೈಸ್ ಮಾಡ್ಕೊಂಡು ಬಂದು ಮುಂದೇನು ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ನಮ್ಮನ್ನ ರಾಮಕೃಷ್ಣ ಮಿಷನ್ ಅವರು ನಮ್ಮನ್ನ ಸಂಪರ್ಕಿಸಿದ್ರು. ಈ ಒಂದು ಯೋಜನೆಯನ್ನ ಯಾವ ರೀತಿಯಲ್ಲಿ ಯಶಸ್ವಿಗೊಳಿಸಬಹುದು, ಅದು ನಿಮ್ಮಿಂದ ನೀವು ನಮಗೆ ಮಾಡಿ ತೋರಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು 2 ಟೀಮ್ಗಳಾಗಿ ಕೆಲಸ ಮಾಡಿ ಅವರಿಗೆ ಇದನ್ನು ಯಶಸ್ವಿಯಾಗಿ ಮಾಡಬಹುದು ಎನ್ನುವಂತ ಸಂದರ್ಭ ಒಂದು ವಿಚಾರವನ್ನ ಅವರಿಗೆ ತೋರಿಸಿಕೊಟ್ಟದ್ರಿಂದ ಸರಿಸುಮಾರು ಅವರಲ್ಲಿ ಕಂಟಿನ್ಯೂ ಆಗಿ ನಾವು ರಾಮಕೃಷ್ಣ ಮಿಷನ್ ನಲ್ಲಿ ನಾವು ಸ್ವಚ್ಛತೆಯ ಬಗ್ಗೆ ದುಡಿದವರು. ತದನಂತರ ಇದನ್ನ ಮಂದಿರ ಯಾಕೆ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮುಖೇನ ಈ ಒಂದೆಲ್ಲ ಕೆಲಸಗಳನ್ನ ಸರಿಸುಮಾರು ಈಗ 3 ವರ್ಷದ ಟ್ರಸ್ಟ್ ಮಾಡಿ 1 ವರ್ಷದಿಂದ ನಾವು 9 ಮಂದಿಗೆ ನಮ್ಮ ಸ್ವಂತ ಖರ್ಚಿನಲ್ಲಿ ಅವರನ್ನ ಸಂಬಳ ಕೊಟ್ಟು ಅವೇರ್ನೆಸ್ ಬಗ್ಗೆ ನಾವು ಇವಾಗ ಇಡೀ 3 ವಾರ್ಡ್ ಅಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ವಿಚಾರಗಳನ್ನ ನಾವು ಯಾವ ರೀತಿ ಮಾಡಿದ್ದೇವೆ, ಯಾವ ರೀತಿ ಇನ್ನು ಮಾಡಬೇಕು ಅನ್ನುವಂತ ವಿಚಾರವನ್ನ ನಮ್ಮ ಉನ್ನತ ಕೋಟೆಕಾರರು ತಿಳಿಸಿಕೊಡ್ತಾರೆ. ಧನ್ಯವಾದಗಳು. ಎಲ್ಲ ನಗರಗಳು ಅಂದ್ರೆ ಬೆಳೆಯುತ್ತಿರುವ ನಗರಗಳ ಮೂಲಭೂತ ಅವಶ್ಯಕತೆ ಸ್ವಚ್ಛತೆ ಹಾಗೂ ಸಂಚಾರ ನಿರ್ವಹಣೆ ಮೂಲಭೂತ ಅವಶ್ಯಕತೆ ಆಗಿದೆ. ಆದರೆ ದುರದೈವದಿಂದ ಅದು ಒಂದು ಸಮಸ್ಯೆಯಾಗಿ ಪರಿಗಣಿಸಲ್ಪಟ್ಟಿದೆ. ಅದರಿಂದಾಗಿ ನಾವು ಅಧ್ಯಕ್ಷರು ಹೇಳಿದ ಹಾಗೆ 10 ವರ್ಷದಲ್ಲಿ ರಾಮಕೃಷ್ಣ ಮಿಷನ್ 6 ವರ್ಷದಲ್ಲಿ 2015ರಿಂದ 19 ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಒಂದು ಕಡೆ ಅವೇರ್ನೆಸ್ ನಾವು ಮಾಡ್ತೇವೆ. ಬಟ್ ಇದು ತಾರ್ಕಿಕ ಅಂತ್ಯ ಆಗ್ಬೇಕಂತ ಹೇಳಿದ್ರೆ ವ್ಯವಸ್ಥೆಯೊಟ್ಟಿಗೆ ಕೈ ಜೋಡಿಸಬೇಕೆನ್ನೋ ಒಂದು ಕಲ್ಪನೆಯಲ್ಲಿ ನಾವು ನಮ್ಮ ಮಂಡಳಿಯ ಹಿರಿಯರ ಗಮನಕ್ಕೆ ತಂದಾಗ ಅವರ ಮುಕ್ತ ಸಹಕಾರದಿಂದ ಆ ಕೊರೋನಾ ಟೈಮಲ್ಲಿ ನಾವು ತುಂಬಾ ಅಧ್ಯಯನ ಎಲ್ಲ ಮಾಡಿ ಮಂಗಳೂರಿನ ನಗರಗಳನ್ನೆಲ್ಲ ಸರ್ವೆ ಮಾಡಿ ನಿಮಗೆಲ್ಲ ಗಮನಕ್ಕಿರ್ಬೋದು 2019-20ರಲ್ಲಿ ಸ್ವಚ್ಛತೆ ಸ್ವಲ್ಪ ಒಂದು ಸಂಪೂರ್ಣ ಒಂದು ಬ್ಲ್ಯಾಕ್ ಸ್ಪಾಟ್ಸ್ಗಳೆಲ್ಲ ಕಡಿಮೆ ಆಗಿ ಒಂದು ಹಂತಕ್ಕೆ ಬಂದಿತ್ತು. ನಿಮ್ಮ ಗಮನಕ್ಕಿರಲಿ 2012ರಲ್ಲಿ ಮನೆ ವೇಸ್ಟ್ ಕಲೆಕ್ಷನ್ ಸ್ಟಾರ್ಟ್ ಆಯ್ತು. 2014ರಲ್ಲಿ ಆಂಟೋನಿ ವೇಸ್ಟ್ ಎನ್ನುವ ಸಂಸ್ಥೆಗೆ ನಾವು ಕಾಂಟ್ರಾಕ್ಟ್ ಕೊಟ್ಟದ್ದು. ನಮಗೆ ಅನಿಶ್ಚಿತ ಏನಾಯಿತು ಅಂತ ಹೇಳಿದ್ರೆ 2014ರಲ್ಲಿ ಸರ್ವೆ ಮಾಡಿದ್ದು 2019-20 ಆಗುವಾಗಲೇ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ಲಿಕ್ಕೆ ಆರಂಭ ಆಯಿತು. ಉದಾಹರಣೆಗೆ ನಿಮ್ಗೆ ಗಮನಕ್ಕಿರ್ಬೋದು, ಅಷ್ಟರ ತನಕ ಡೈಲಿ ಹಸಿರು ಕಸ ಒಣ ಕಸ ಕಲೆಕ್ಷನ್ ಆಗ್ತಾ ಇತ್ತು. 2019-18ನಲ್ಲಿ ವಾರಕ್ಕೊಮ್ಮೆ ಮಾಡಿದ್ರು. ಅಲ್ಲಿ ಸ್ಟಾರ್ಟ್ ಆಯ್ತು ಈ ರಸ್ತೆಗೆ ಮತ್ತೆ ಕಸ ಬರ್ಲಿಕ್ಕೆ. ನಿಮ್ಗೆಲ್ಲ ಗೊತ್ತಿದ್ದ ವಿಷಯನೇ, ನೀವು ತುಂಬಾ ಅದರ ಬಗ್ಗೆ ಆರ್ಟಿಕಲ್ಸ್ ಮಾಡ್ತಾ ಇದ್ದೀರಿ, ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾವು ಇದರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಕೆಲಸ ಮಾಡಿದ್ರಿಂದಾಗಿ ನಮ್ಗೆ ಅನಿಸಿತ್ತು ಇದು ವಾಲಂಟಿಯರಿಸಮ್ ಅಥವಾ ಒಂದು ಸಂಡೆ ಶ್ರಮದಾನದಿಂದ ಸಾಲ್ವ್ ಆಗುವ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ನಾವು 3 ವಾರ್ಡ್ಗಳನ್ನು ಮಂಗಳದೇವಿ, ಬೋಳಾರ, ಹೊಯ್ಗೆ ಬಜಾರ್ ಮೊದಲೆಲ್ಲ ನಿಮ್ಗೆ ಇದನ್ನು ತಿಳಿಸಿದ್ದೇವೆ. 3 ವಾರ್ಡಲ್ಲಿ ಪ್ರಾಯೋಗಿಕವಾಗಿ ಟ್ರಸ್ಟ್ನ ಖರ್ಚು ವೆಚ್ಚವನ್ನು ನಾವೇ ನಿಭಾಯಿಸಿಕೊಂಡು ಪ್ರಥಮ ಹಂತದಲ್ಲಿ ನಾವು ವಾಲಂಟಿಯರ್ ಇಟ್ಕೊಂಡೇ ಮಾಡಿದೆವು. ಬಟ್ ನಮ್ಗೆ ಅನಿಸಿತ್ತು ಇದು ವಾಲಂಟಿಯರಿಂದ ಆಗುದಿಲ್ಲ, ನಮ್ಗೆ ಮನೆಗಳನ್ನು ಕರೆಕ್ಟಾಗಿ ಭೇಟಿ ಮಾಡಬೇಕು, ಕರೆಕ್ಟಾಗಿ ಸಂಪರ್ಕ ಮಾಡ್ಬೇಕಂತೇಳಿ. ಅಂದ್ರೆ ನಾವು ಹೇಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ವ್ಯವಸ್ಥೆ ಮತ್ತೆ ಜನರ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಆರೋಗ್ಯ ಅಧಿಕಾರಿಗಳು ಇರ್ಬೋದು ಅಥವಾ ಅಲ್ಲಿದು ಹೆಲ್ತ್ ಸೂಪರ್ವೈಸರ್ಸ್ಗಳು ಇರ್ಬೋದು, ಮತ್ತೆ ದೊಡ್ಡ ಇಶ್ಯೂಗಳನ್ನು ಜನಪ್ರತಿನಿಧಿಗಳು ಅಂದ್ರೆ ಆ ಭಾಗದ ಕಾರ್ಪೊರೇಟ್ಗಳ ಮುಖಾಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಾಲ್ವ್ ಮಾಡುವಂತ ಒಂದು ಪ್ರಯತ್ನ. ಈ 3 ವರ್ಷ ಮಾಡಿದ ನಂತರ ನಮಗೆ ಆ 1 ವರ್ಷ 2 ವರ್ಷ ಮಾಡಿದಾಗ ನಾವು 3ನೇ ವರ್ಷದಲ್ಲಿ ಸ್ಟಾಫ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿ ನಾವು ಕನಿಷ್ಠ ಒಂದು 3 ವರ್ಷದಲ್ಲಿ ಹತ್ರ ಒಂದು 30 ಲಕ್ಷ ರೂಪಾಯಿಯನ್ನು ನಮ್ಮ ಟ್ರಸ್ಟ್ ಇಂದ ಯಾವುದೇ ದೇಣಿಗೆ ಅಥವಾ ಯಾವುದೇ ಬೋಷರ್ ಮುಖಾಂತರ ಯಾರ ಹತ್ರ ಮನವಿ ಮಾಡದೆ ನಮ್ಮ ಸ್ವಂತ ಟ್ರಸ್ಟ್ಗಳು ಅಥವಾ ನಮ್ಮ ಭಜನಾ ಮಂದಿರದ ಮೆಂಬರ್ಸ್ನವರ ದುಡ್ಡಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದೆವು. ಅಲ್ಲಿ ನಮ್ಗೆ ಕಡೆಯ 1 ವರ್ಷದಲ್ಲಿ ಬಂದ ರಿಸಲ್ಟ್ ಒಂದು ಆಶಾದಾಯಕ ರಿಸಲ್ಟ್. ಆದ್ರೆ ಇನ್ನೂ ನಮ್ಗೆ ಅನಿಸಿತ್ತು, ಯಾಕಂದ್ರೆ ನಿಮ್ಗೂ ಗಮನಕ್ಕಿದೆ 2019ರ ನಂತರ ಅಥವಾ 2014ರ ನಂತರ ತಗೊಂಡ್ರೆ 10 ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಕೊರೋನಾದ ನಂತರ ಜನರ ಮನಸ್ಥಿತಿ ತುಂಬಾ ಬದಲಾವಣೆ ಆಗಿದೆ, ತಾಳ್ಮೆ ಕಮ್ಮಿ ಆಗಿದೆ ಜನರಲ್ಲೂ, ಅಥವಾ ಕಸದ ಬಗ್ಗೆ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಇದನ್ನೆಲ್ಲ ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಅನಿಸಿತ್ತು ಇದು ಒಂದು ಡಿಟೇಲ್ ಆಗಿ ಹೋಗ್ಬೇಕಾದ ಕೆಲಸ ಅಂತ ಹೇಳಿ. ಅದಕ್ಕೆ ನಾವು ನಿಮ್ಗೆಲ್ಲ ನೀವೆಲ್ಲ ಸೇರಿದ್ದೀರಿ. ಏಪ್ರಿಲ್ ಅಲ್ಲಿ ನಾವು
ಯಾಕಂದ್ರೆ ಅಂಬಾಮೇಶ್ವರಿಯಲ್ಲಿ ನಾವು 3 ವರ್ಷಕ್ಕೆ ಪ್ರಾಜೆಕ್ಟ್ ಅಲ್ಲಿ ತಗೊಂಡದ್ದು, ಅದನ್ನು ಜೂನಿಗೆ ನಾವು ಈ ಮೊನ್ನೆ 23ಕ್ಕೆ ನಮ್ಮ 3 ವರ್ಷ ಅದು ಪೂರೈಕೆ ಆಯಿತು. ಅದಕ್ಕಿಂತ ಮೊದಲೇ ನಾವು 2 ತಿಂಗಳ ಮೊದಲೇ ಇದು ಇಡೀ ಒಂದು ಸಂಸ್ಥೆದ ಕೆಲಸ ಆಗಬಾರ್ದು, ಯಾಕಂದ್ರೆ ಸ್ವಚ್ಛತೆ ಅಂತ ಹೇಳುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗುತ್ತೆ. ಪ್ಲಸ್ ಸಾಮಾಜಿಕವಾಗಿ ಮಂಗಳೂರಿನ ಬಗ್ಗೆ ತುಂಬಾ ಪ್ರೀತಿ ವಿಶ್ವಾಸ ಇದ್ದ ತುಂಬಾ ಸಂಘ ಸಂಸ್ಥೆಗಳು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳು ಮಾಡ್ತಾ ಇದೆ. ಅದರೊಟ್ಟಿಗೆ ಇದಕ್ಕೆ 2 ವಿಷಯಕ್ಕೆ ಗಮನ ಕೊಡಬೇಕೆನ್ನುವ ದೃಷ್ಟಿಕೋನದಿಂದ ನಾವು ಅವೇ ಕುಡ್ಲಾ ಎನ್ನುವ ಸಂಸ್ಥೆ ಅಲ್ಲ, ಒಂದು ವಿಚಾರವನ್ನು ರಾಮಕೃಷ್ಣ ಮಠದ ಸ್ವಾಮೀಜಿಗಳು, ಶ್ರೀಯುತ ವಿನಾಯಕ್ ಅವರು ಹಾಗೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರ ಘನ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀರಿ. ನೀವೆಲ್ಲ ಅದಕ್ಕೆ ತುಂಬಾ ಒಂದು ವ್ಯವಸ್ಥಿತವಾಗಿ ನಮಗೆ ಪ್ರಚಾರವನ್ನು ಕೊಟ್ಟಿದ್ದೀರಿ. ಈಗ ಅವೇ ಕುಡ್ಲಾ 3 ವಾರ್ಡಲ್ಲಿ ನಾವು ಮಾಡಿದ್ರೆ ನಮ್ಗೆ ಅನಿಸುತ್ತೇನೆ ಅಂತ ಹೇಳಿದ್ರೆ, ನಾವು 9 ಜನರಿಗೆ ಉದ್ಯೋಗ ಕೊಟ್ಟಿದ್ದೇವೆ. ಇದೇ ರೀತಿಯಲ್ಲಿ ಇನ್ನೂ ಜಾಸ್ತಿ ಜನರಿಗೆ ಸಂಘ ಸಂಸ್ಥೆಗಳು ಯಾಕೆ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ? ಯಾಕಂದ್ರೆ ಈಗ ಸಮಸ್ಯೆ ನಾವು ಆದ ಮೇಲೆ ತುಂಬಾ ಚರ್ಚೆ ಮಾಡ್ತಾ ಇರ್ತೇವೆ. ಒಂದು ಸಣ್ಣ ಗಮನಕ್ಕೆ ತರುದಿದ್ರೆ, ಮೊನ್ನೆ ಪಂಪಾಯಿಲಲ್ಲಿ ನೆರೆ ಬಂತು, ಅಥವಾ ಈಗ ಕೆಲವು ಉದಾಹರಣೆಗೆ ನಮ್ಮ ಈ ಕ್ಲಾಕ್ ಟವರ್, ಈಗ ಲೂಪ್ ರೋಡ್ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ. ಇದು ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಮಾಡುವಾಗ ಚರ್ಚೆ ಆಗ್ಲಿಲ್ಲ, ಈಗ ಚರ್ಚೆ ಆಗ್ತಾ ಇದೆ. ಮತ್ತೆ ಅದನ್ನು ಚೇಂಜ್ ಮಾಡ್ತಾ ಇದ್ದೇವೆ, ಅಥವಾ ಅದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಆ ಕಾಲಕ್ಕೆ ನಿರ್ಣಯ ತಗೊಂಡಿದ್ದಾರೆ. ಆಗ ಜನರು ಭಾಗವಹಿಸದೇ ಇರುವುದರಿಂದಾಗಿ ಈಗ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ. ಈಗ ಅದನ್ನು ಚೇಂಜ್ ಮಾಡಿದ್ರೆ ಅಷ್ಟು ಖರ್ಚು ವೆಚ್ಚ ನಮ್ಮ ನಗರ ಪಾಲಿಕೆಯ ದುಡ್ಡು ಒಂದು ಕಡೆ ಪೋಲಾಗ್ತದೆ. ಬಟ್ ಈಗ ಒಂದು ಮೇಜರ್ ಅಂತ ಒಂದು ನಿರ್ಣಯ ತಗೊಳ್ಳುವಾಗ ಒಂದು ಆ ಭಾಗದ ಜನಪ್ರತಿನಿಧಿಗಳು, ಅಲ್ಲಿಯ ಸಮಾನ ಮನಸ್ಕರು, ಅಲ್ಲಿ ಫೈರ್ ಸರ್ವಿಸ್ ಉಂಟು, ಪೊಲೀಸ್ ಕಮಿಷನರೇಟ್ ಉಂಟು ಅಂತೇಳಿ ಆಗ್ಲೂ ಇತ್ತು. ಇಂಥದ್ದಲ್ಲಿ ನಾನೇನು ಹೇಳುದು, ಇದೊಂದು ವಿಷಯಗಳು. ಅದೇ ರೀತಿ ಆ ಭಾಗದಲ್ಲಿ ಪಂಪೈಲಲ್ಲಿ ನೆರೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ಗುಂಡಿ ಮಣ್ಣು ತೆಗಿತಾರೆ ಅಥವಾ ತೆಗಿಲಿಲ್ಲ ಅಂತ ಹೇಳಿ ಯಾರು ತಿಳಿಸುವಂಥದ್ದು? ಅಧಿಕಾರಿಗಳು ಒಂದು ಲಿಮಿಟೇಷನ್ಸ್ ಇರ್ತದೆ, ಅಥವಾ ಆ ಜನಪ್ರತಿನಿಧಿಗಳು ಒಂದು ಲಿಮಿಟೇಷನ್ಸ್ ಇರ್ತದೆ. ನಮ್ಮ ಜಾಗದ ನಾವು ಸಂಘ ಸಂಸ್ಥೆಗಳು ಜನರಿಗಾಗಿ ಜನರ ದುಡ್ಡಲ್ಲಿ ಕೆಲಸ ಮಾಡುವಾಗ ಇಂಥ ವಿಷಯಗಳನ್ನು ಅವರ ಗಮನಕ್ಕೆ ತಂದು ಅವರ ಹತ್ರ ಕೆಲಸ ಮಾಡಿಸಿದ್ರೆ ಸ್ವಲ್ಪ ಏನೋ ಒಂದು ಬದಲಾವಣೆ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಆ ಒಂದು ಪ್ರಯತ್ನ ನಾವು ಮಂಗಳದೇವಿಯಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಮಂಗಳದೇವಿಯಲ್ಲಿ ನಿಮ್ಮ ಗಮನಕ್ಕೆ ಮಹಾಕಾಳಿ ಪಡಪು ಮತ್ತೆ ಲಿವೆಲ್ ರಸ್ತೆ, ಅದು ಈಗ ಮಹಾಕಾಳಿ ಪಡಪು ಓಪನ್ ಆದ ನಂತರ ಆ ರಸ್ತೆಯಲ್ಲಿ ಈಗ ಇರುವ ವೆಹಿಕಲ್ಗಿಂತ 4 ಪಟ್ಟು ವೆಹಿಕಲ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಈಗ ಏನಾಗಿದೆ, ಮಹಾಕಾಳಿ ಪಡಪು ಇಶ್ಯೂ ಆಗಿದೆ, ಬಟ್ ಈ ರಸ್ತೆ ಅಗಲೀಕರಣದ ಬಗ್ಗೆ ಯಾವುದೋ ಒಂದು ಕಾರಣಾಂತರದಿಂದ ಸ್ಯಾಂಕ್ಷನ್ ಆದ ರಸ್ತೆ ಆಗ್ತಾ ಇಲ್ಲ. ಈಗ ನಾವು 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಾಸಕರ ಗಮನಕ್ಕೆ ತಂದಿದ್ದೇವೆ, ಕಾರ್ಪೊರೇಟರ್ಗಳ ಗಮನಕ್ಕೆ ತಂದಿದ್ದೇವೆ, ಕಮಿಷನರ್ ಗಮನಕ್ಕೆ ತಂದಿದ್ದೇವೆ. ಫಂಡ್ ಜನ ವಿಶೇಷಗಳು ಇರ್ಬೋದು, ಬಟ್ ಆ ರಸ್ತೆ ಆಗ್ಲಿಲ್ಲ. ಈಗ ಏನಾಗುತ್ತೆ, ಮಹಾಕಾಳಿ ಪಡಪು ಓಪನ್ ಆಗಿ ಆ ರಸ್ತೆಯಲ್ಲಿ ಹೈಯೆಸ್ಟ್ ವೆಹಿಕಲ್ಸ್ ಬಂದ್ರೆ, ನಾಳೆ ಅಲ್ಲಿ ಘಟನೆ ಆದ ಮೇಲೆ, ಅಲ್ಲಿ ಆಕ್ಸಿಡೆಂಟ್ ಆದ ನಂತರ ನಾವು ಜನರು ಸೇರ್ತೇವೆ, ಒಂದು 4 ದಿವಸ ಮಾತಾಡ್ತೇವೆ, ಮತ್ತೆ ಬಿಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಒಂದು ಅವೇ ಕುಡ್ಲಾ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಕೊಟ್ಟು ಆದಷ್ಟು ಸಕ್ರಿಯವಾಗಿ ಜನರು ಭಾಗವಹಿಸಿ. ಯಾಕೆಂದ್ರೆ ಆಡಳಿತ ಅಂತ ಹೇಳುದು ಜನಪ್ರತಿನಿಧಿ ಮತ್ತು ಅಧಿಕಾರಿಗಳಲ್ಲ, ನಮ್ಮ ರೋಲ್ ಇರ್ತದೆ. ನಾವು ನಮ್ಮಷ್ಟಕ್ಕೆ ನಮ್ಮ ಕಾರ್ಯಕ್ರಮ ಮಾಡಿಕೊಂಡು ಸಮಸ್ಯೆ ಬಂದಾಗ ಅವರನ್ನು ಟೀಕೆ ಮಾಡಿದ್ರೆ, ಅಥವಾ ಯಾವುದನ್ನು ಅವರಿಗೆ ನಾವು ಸ್ಪಂದನೆ ಕೊಡದೆ ಸಮಸ್ಯೆಯನ್ನು ಹೈಲೈಟ್ ಮಾಡಿದ್ರೆ ಸಮಸ್ಯೆ ಆಗಿ ಉಳಿತದೆ ಅನ್ನುವ ದೃಷ್ಟಿಕೋನದಲ್ಲಿ ಈ ಅವೇ ಕುಡ್ಲವನ್ನು ನಾವು ಲೋಕಾರ್ಪಣೆ ಮೊನ್ನೆ ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಒಂದು ಮಹತ್ವ ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮ ಅವೇ ಕುಡ್ಲಾ ಚಾಲನೆ ಲೋಕಾರ್ಪಣೆ ಆದ ಕೂಡಲೇ ನಾವು ಒಂದು ಆಪ್ ಅನ್ನು ಆ ದಿವಸ ಜಿಲ್ಲಾಧಿಕಾರಿ ಅವರು ಮೆನ್ಷನ್ ಮಾಡಿದ್ರು. ನಮ್ದು 95% ರೆಡಿ ಆಗಿತ್ತು, ಅಲ್ಲ 100% ರೆಡಿ ಆಗಿದೆ. ಸ್ವಲ್ಪ ನಮಗೆ ಕನ್ಫ್ಯೂಷನ್ ಇತ್ತು, ಯಾಕಂದ್ರೆ ಇದು ಒಂದು ಹೊಸ ಯೋಜನೆ ಆದ್ರಿಂದಾಗಿ ಎಲ್ಲರ ಸಹಕಾರ ತಕೊಂಡು ಯಾವ ರೀತಿ ಬರ್ಬೇಕಂತೇಳಿ ಕೇಳ್ಕೊಂಡು ಮಾಡ್ಬೇಕೆನ್ನೋ ದೃಷ್ಟಿಕೋನದಿಂದ. ಮತ್ತೆ ಜಿಲ್ಲಾಧಿಕಾರಿ ಅವರು ರಜೆಯಲ್ಲಿ ಹೋಗಿದ್ರು, ಮತ್ತೆ ಬಂದ ನಂತರ ಅವರಿಗೆ ಟ್ರಾನ್ಸ್ಫರ್ ಆಯ್ತು, ನಮ್ಗೆ ಮತ್ತೆ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗಾಗಲೇ ಮೊನ್ನೆ ADC ಅವರ ಹತ್ರ ಒಂದು ಒಳ್ಳೆ ಚರ್ಚೆ ಆಗಿದೆ, ಮೊನ್ನೆ ಶಾಸಕರ ಮುಖಾಂತರ ಕಮಿಷನರ್ ಹತ್ರ ಒಂದು ಒಳ್ಳೆ ಚರ್ಚೆ ಆಗಿದೆ. ಈ ಅವೇ ಕುಡ್ಲಾ ಅಂತ ನಾವು ಕಾನ್ಸೆಪ್ಟ್ ಮಾಡಿದ್ರೆ, ನಾವು 20 ಜನರಿಗೆ ಉದ್ಯೋಗ ಕೊಟ್ರೆ ಅವ್ರನ್ನ ಹೇಗೆ ಬಳಸ್ಬೇಕಂತೇಳಿ ಗೈಡ್ಲೈನ್ಸ್ ಅವರ ಕಡೆಯಿಂದ ಬರ್ಬೇಕು. ಇಲ್ಲದಿದ್ರೆ ನಾವು ನಮ್ಮಷ್ಟಕ್ಕೆ ಒಂದು ರೂಪುರೇಷೆ ಮಾಡಿದ್ರೆ, ವ್ಯವಸ್ಥೆ ಒಂದು ಕಡೆಗೆ ಹೋಗಿ ನಾವೊಂದು ರೂಪುರೇಷೆ ಮಾಡಿದ್ರೆ ಆಗುದಿಲ್ಲ. ಅದಕ್ಕಾಗಿ ನಾವು ಅವೇ ಕುಡ್ಲಾ ಅಂತ ಹೇಳುದು ಅಂಬಾಮೇಶ್ವರ ಟ್ರಸ್ಟ್ ಇದು ಕಾರ್ಯಕ್ರಮ ಅಲ್ಲ, ಅಥವಾ ವಿಚಾರ ಅಲ್ಲ. ಇದು ಮಂಗಳೂರಿನ ನಾಗರಿಕರು ನೀವೆಲ್ಲ ಸೇರ್ಕೊಂಡು ಮಾಡ್ಬೇಕನ್ನೋ ದೃಷ್ಟಿಕೋನದಿಂದ ಮಾಡಿದ್ದು. ಅದಕ್ಕಾಗಿ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊನ್ನೆ ಸ್ಪೀಕರ್ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದೇವೆ, ಶಾಸಕರ ಹತ್ರ ಮಾತಾಡಿದ್ದೇವೆ, ಎಲ್ಲ ಜನಪ್ರತಿನಿಧಿಗಳಿಗೆ 2 ಸಲ ಲೆಟರ್ ಬರೆದಿದ್ದೇವೆ. ಒಂದು 15-20 ನಿಮಿಷ ನೀವು ನಮ್ಗೆ ಟೈಮ್ ಕೊಡಬೇಕು, ನಮ್ಮ ಕಾನ್ಸೆಪ್ಟ್ ಅನ್ನು ಹೇಳ್ತಾ ಇದ್ದೇವೆ. ಆ ಮೂಲಕ ನೀವು ಅವೇ ಕುಡ್ಲಾ ಆಪ್ ಅನ್ನು ಮತ್ತೆ ಈ ಯೋಜನೆಯನ್ನು ನೀವು ಅಂದ್ರೆ ಜನರಿಗೆ ಕರೆ ಕೊಟ್ಟು, ಅಂದ್ರೆ ಅವ್ರ ಜನರಿಗೆ ಕರೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಜನಪ್ರತಿನಿಧಿ ಅವರಾದ್ರಿಂದಾಗಿ, ಉದಾಹರಣೆಗೆ ನಾವು ಇವತ್ತು ಪ್ರಾಯೋಗಿಕವಾಗಿ ಒಂದು ಚಾಲನೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಪ್ಲೇಸ್ಟೋರ್ ಅಲ್ಲಿ ಅಪ್ಲೋಡ್ ಮಾಡಲಿಲ್ಲ. ಯಾಕಂದ್ರೆ ಪ್ಲೇಸ್ಟೋರ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಬಂದ ಕಂಪ್ಲೇಂಟ್ಸ್ ಅನ್ನು ನಾವು ಇವರ ಗಮನಕ್ಕೆ ತಂದಾಗ, ಈಗಾಗಲೇ ಒತ್ತಡದಲ್ಲಿರುವ ಸಂಸ್ಥೆಗಳಿಗೆ ನಾವು ಒಂದು ಒತ್ತಡ ಹೇರಿದಾಗ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ಆದ್ರೆ ಮೌಖಿಕವಾಗಿ ಕಮಿಷನರ್ಗೆ ADC ಅವರಿಗೆ ತಿಳಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಹೊಸತ್ತು ಬಂದದ್ರಿಂದಾಗಿ ಅವರು ADC ಅವರ ಹತ್ರ ಮಾತಾಡಿ
ನಮ್ಮನ್ನು ಈ ವಿಷಯಗಳನ್ನೆಲ್ಲ ತಿಳಿಸಿ ನಮ್ಮ ಹತ್ರ ಬೇಗದಲ್ಲಿ ಆಗ್ಲಿಕ್ಕಿದೆ. ನಮ್ಮ ಉದ್ದೇಶ ಆಪ್ ಎವೆ ಕೂಡ್ಲ ಆಪ್ ಒಂದು ಮಂಗಳೂರಿಗರ ಸಮಸ್ಯೆಯನ್ನು ಹೇಳಲಿಕ್ಕೆ ಮಾತ್ರ ಅಲ್ಲ, ಯಾರಾದ್ರೂ ಸಮಸ್ಯೆಯನ್ನು ಗಮನಕ್ಕೆ ತಂದ್ರೆ ಆ ಒಂದು ಕ್ಲೂ ಇಟ್ಕೊಂಡು ಆ ಬೇಸ್ ಇಟ್ಕೊಂಡು ನಮ್ಮ ಕೋಆರ್ಡಿನೇಟರ್ ಮತ್ತೆ ವ್ಯವಸ್ಥೆಯಲ್ಲಿ ಸೇರ್ಕೊಂಡು ಅಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಒಂದು ಪ್ರಯತ್ನ. ಅದರಿಂದಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಹತ್ರ ಸಹ ಒಂದು ಅನುಭವ, ಯಾಕಂದ್ರೆ ನೀವು ತುಂಬಾ ಸಮಸ್ಯೆಗಳನ್ನು ಪ್ರತಿದಿನ ನೀವು ಸ್ಪೆಷಲಿ ನಾವು ತಗೊಂಡ 2 ಸಬ್ಜೆಕ್ಟ್ ಸ್ವಚ್ಛತೆ ಇರ್ಬೋದು, ಸಂಚಾರ ಇರ್ಬೋದು, ನೀವೆಲ್ಲರೂ ಗೊತ್ತಿದೆ, ಎಲ್ಲರೂ ಫೇಸ್ ಮಾಡುವಂತ ಸಬ್ಜೆಕ್ಟ್. ನೀವು ಗಮನ ಸೆಳೆಯಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದ್ರೆ ನಮ್ಗೆ ಅನಿಸುದು ಇದರಲ್ಲಿ 90% ನಮ್ಮ ಜನರನ್ನೇ ಇದನ್ನು ಪರಿಹಾರ ಮಾಡ್ಲಿಕ್ಕಂತ ಇರುವಂತಹ ಒಂದು ಸಾಧ್ಯತೆ. 10% ವ್ಯವಸ್ಥೆ. ಬಟ್ ಆ 10% ವ್ಯವಸ್ಥೆಯನ್ನು ಬಳಸ್ಕೊಳ್ಳುವುದು ಹೇಗೆ ಅಥವಾ ಅವರ ಹತ್ರ ನಾವು ಹೇಗೆ ಮಾಡಿಸ್ಬೇಕೆನ್ನುವುದು ಅದು ನಾವು ಒಂದು ದೊಡ್ಡ ಮಟ್ಟದಲ್ಲಿ ಚಿಂತನ ಮಂಥನ ಆಗ್ಬೇಕಾಗತ್ತೆ. ಅದರಿಂದಾಗಿ ನಾವು ಇವತ್ತು ನಿಮ್ಮ ಹತ್ರ ಕರೆ ಕೊಡ್ತಾ ಇದ್ದೇವೆ, ದಯವಿಟ್ಟು, ಯಾಕಂದ್ರೆ ನಾವು ಇವತ್ತು ಸಂಕ್ಷಿಪ್ತ ಟೈಮಲ್ಲಿ ಜಾಸ್ತಿ ನಮ್ಮ ವಿವರಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಒಂದು ಟ್ರಸ್ಟಿನ ಕಚೇರಿಯನ್ನೇ ಎವೆ ಕುಡ್ಲದ ಕಚೇರಿಯಾಗಿ ಮಾರ್ಪಡಿಸ್ತಾ ಇದ್ದೇವೆ, ಅಂಬಾಮೀಶ್ವರ ಟ್ರಸ್ಟ್. ಅದಕ್ಕೆ ಸಪರೇಟ್ ಫೋನ್ ನಂಬರ್ಸ್ ಎಲ್ಲ ಇದೆ. ಈ ಮೂಲಕ ನಾವು ಎಲ್ಲಾ ಸಂಘ ಸಂಸ್ಥೆಗಳಿಗೆ, ನಮ್ಮ ಆತ್ಮೀಯ ವಲಯದಲ್ಲಿ ತುಂಬಾ ಜನರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನೀವು ಮಾಡುವ ಕೆಲಸವನ್ನು ನಾವು ಹೇಗೆ ಮಾಡ್ಬೋದು ಅಂತೇಳಿ. ಇವತ್ತು ಅಂತವರಿಗೆಲ್ಲ ನಾವು ಇದರ ಲಿಂಕ್ ಅನ್ನು ಕೊಡ್ತಾ ಇದ್ದೇವೆ. ಅವರ ಬಂದ ಪ್ರಾಕ್ಟಿಕಲ್ ಆಪಿನ ಬಗ್ಗೆ ಅನುಭವಗಳನ್ನು ಬಂದು ನಾವು ಈಗ ಸದ್ಯಕ್ಕೆ ಜನಪ್ರತಿನಿಧಿಗಳ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಜೂನಿಯರ್ ಇಂಜಿನಿಯರ್ಸ್ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಸಂಪರ್ಕಕ್ಕೆ ಈಗ ನಾವು ಆದ್ಯತೆ ಸ್ವಚ್ಛತೆಗೆ ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ನಮ್ಮ ರೋಲ್ ಕಡಿಮೆ ಆದ್ರೂ ಸ್ವಲ್ಪ ನಾವು ಅವೇರ್ನೆಸ್ ಮಾಡ್ತಾ ಇದ್ದೇವೆ. ಆದ್ರೆ ಮುಂದಿನ ಹಂತದಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರ್ಗೂ ನಾವು ಲೆಟರ್ ಬರೆದಿದ್ದೇವೆ. ಅವರ ಒಂದು ಅಪಾಯಿಂಟ್ಮೆಂಟ್ ತಕೊಂಡು ಅವರ ಹತ್ರ ಹೋಗಿ ನಮ್ಮ ಕಾನ್ಸೆಪ್ಟ್ ಅನ್ನು ಹೇಳಿ, ಯಾಕಂದ್ರೆ ಕೆಲವು ರಸ್ತೆಗಳ ಪ್ರಾಬ್ಲಮ್ ಇರುತ್ತೆ, ಕಾರ್ಪೊರೇಷನ್ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ನಡುವೆ ಸಮನ್ವಯ ಸ್ವಲ್ಪ ಕೊರತೆ ಇರುತ್ತೆ. ಉದಾಹರಣೆಗೆ ಅವರು ನಿಮ್ಗೆ ಸಹ ಗಮನಕ್ಕಿದೆ, ಬಸ್ ಸ್ಟ್ಯಾಂಡ್ ಇಷ್ಟು ಜಾಗದಲ್ಲಿ ಆಗ್ಬೇಕಂತೆಲ್ಲ ಗುರುತಿಸಿಕೊಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಆಗದೇ ಇದೆ, ಅವರು ಹಂಸ ಹಾಕ್ಬೇಕಂತ ಹೇಳ್ತಾರೆ, ಇವರು ಹಾಕದೇ ಇರ್ತಾರೆ. ಇಂಥದ್ದೆಲ್ಲ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ನಡುವೆ, ಉದಾಹರಣೆಗೆ ನಮ್ಮಲ್ಲಿ ಮಂಗಳೂರಲ್ಲಿ ಪ್ರಭಾವಿಗಳು, ಗಣ್ಯರು ನಾವು ತುಂಬಾ ಜನ ಇರ್ತೇವೆ. ಇವರೆಲ್ಲ ಅವರ ಪ್ರಭಾವ ಗಣ್ಯರು ಅವರ ಪ್ರಭಾವವನ್ನು ಅವರ ಸ್ವಂತಕ್ಕೆ ಯೂಸ್ ಮಾಡದೆ ಸಮಾಜದ ಒಳಿತಿಗಾಗಿ ಶಾಸಕರಿಗಿರ್ಬೋದು, ಸಂಸದರಿಗಿರ್ಬೋದು, ಎಲ್ಲರನ್ನು ಸೇರಿಸಿ ಒಂದು ಮಂಗಳೂರು ಒಂದು ಮಾದರಿ ಮಂಗಳೂರು ಆಗ್ಬೇಕನ್ನಂದ್ರೆ ಇದು ಎಲ್ಲರೂ ಸೇರಿ ಮಾಡ್ಬೇಕಾದ ಒಂದು ಕಾನ್ಸೆಪ್ಟ್ ಇಂದ ನಾವು ಎವೆ ಕುಡ್ಲ ಅಂತೇಳಿ ಒಂದು ಪ್ರಾಯೋಗಿಕವಾಗಿ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದು ನಮ್ಮ ಸದ್ಯಕ್ಕೆ ಈಗಾಗಲೇ ನಾವು ನಿಮ್ಗೆ ಹೇಳಿದಾಗೆ ಪ್ಲೇ ಸ್ಟೋರ್ಗೆ ಅಪ್ಲೋಡ್, ಯಾಕಂದ್ರೆ ನಮ್ಮ ಒಂದು ಕಾನ್ಸೆಪ್ಟ್ ಇದನ್ನು ಜನಪ್ರತಿನಿಧಿಗಳು ಮತ್ತೆ ಜಿಲ್ಲೆಯ ಹಿರಿಯ ಅಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿ ಅವರು ಸೇರಿ ಮಾಡ್ಬೇಕು. ಯಾಕಂದ್ರೆ ಇದು ಮಂಗಳೂರು ನಗರ ಅಂತ ನಾವು ಹೇಳ್ತಾ ಇಲ್ಲ, ಇದು ಜಿಲ್ಲೆಯ ಒಂದು ಚಾಲೆಂಜ್. ಯಾಕಂದ್ರೆ ಮಂಗಳೂರಿನೊಂದು 20 ವರ್ಷ ಆಗುವಾಗ ಬೆಳೆಯುವಾಗ ಈಗ ಇರುವ ಜನಸಂಖ್ಯೆಗೆ 350-400 ಟನ್ ಕಸ ಬರ್ತಾ ಇದೆ. ನಿಮ್ಗೆಲ್ಲರಿಗೂ ಮಾಧ್ಯಮದವರಿಗೆ ಅನುಭವಕ್ಕೆ ಬಂದಿರಬಹುದು. ಮೊನ್ನೆ ಫ್ಲೋಟ್ ಮಾಡಿದ್ದಾರೆ ಟೆಂಡರ್, ಬ್ಯಾಂಗ್ಳೂರಲ್ಲಿ 4800 ಕೋಟಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ದುಡ್ಡು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ನೀವು ಆಲೋಚನೆ ಮಾಡಿ, 4800 ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ 600-700 ಕೋಟಿ, 6 ವರ್ಷ 7 ವರ್ಷ. ಆದ್ರೆ ಏನಾಗ್ತಾ ಇದೆ, ಸ್ವಚ್ಛತೆ ಅಂತ ಹೇಳಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಬಟ್ ಏನಾಗ್ತಾ ಇದೆ, ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ನಾವು, ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ, ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಅದರಿಂದಾಗಿ ನಾವು ಡಿಟೇಲ್ ಆಗಿ ನಮ್ಮ ಇವತ್ತು PPTಯಲ್ಲಿ ನಿಮ್ಗೆ ನಮ್ಮ ಡಿಟೇಲ್ ಕಾನ್ಸೆಪ್ಟ್ ಎಲ್ಲ ಕೊಟ್ಟಿದ್ದೇವೆ. ಇಲ್ಲಿ ನಮ್ಗೆ ಎಷ್ಟು ಟೈಮ್ ಇದೆ ಅಂತೇಳಿ ಗೊತ್ತಿಲ್ಲ, ಅದರಲ್ಲಿ ನಾವು ಹಂತ ಹಂತವಾಗಿ ಕೊಟ್ಟಿದ್ದೇವೆ. ನಮ್ಮ ಮೂಲ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ವಾರ್ಡ್ ಮಟ್ಟದಲ್ಲೇ ಹಸಿ ಕಸ ಮಾತ್ರ ಪಚ್ಚನಾಡಿಗೆ ಹೋಗ್ಬೇಕು. ಒಣ ಕಸ ನೋಡಿ, ಇಲ್ಲಿ ಒಂದು ತಮಾಷೆಯ ವಿಷಯ ಅಂತ ಹೇಳಿದ್ರೆ, ನಾವು ವೇಸ್ಟ್ ಅಂತ ಹೇಳುವಾಗ ಹಸಿ ಕಸ ಮತ್ತೆ ಒಣ ಕಸ ಮಾತ್ರ ಮಾತಾಡ್ತಾ ಇದ್ದೇವೆ, ಸರಿಯಲ್ಲ. ಆದ್ರೆ ಗ್ರೀನ್ ವೇಸ್ಟ್ ಇದೆ, ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ, ಡೆಬ್ರಿಸ್, ಇದರ ಬಗ್ಗೆ ಅರಿವಿದ್ದು ನಾವು ಅದನ್ನು ಸೈಡ್ ಲೈನ್ ಮಾಡ್ತಾ ಇದ್ದೇವೆ. ಈ ಡೆಬ್ರಿಸ್ ಇಂದಾಗಿ, ಈ ಗ್ರೀನ್ ವೇಸ್ಟ್ ಇಂದಾಗಿ ಬ್ಲಾಕ್ ಸ್ಪಾಟ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಗಮನಕ್ಕೆ ತಂದು ಪರಿಹಾರ ಮಾಡ್ಬೇಕಂದ್ರೆ ನೋಡಿ, ಒಂದು ಡ್ರೈ ವೇಸ್ಟ್ ಪ್ಲಾಂಟ್ ವಾರ್ಡ್ ಮಟ್ಟದಲ್ಲಿ ಆದ್ರೆ ನಮಗೆ ಪಚ್ಚನಾಡಿ ಹೋಗುವ ಎಷ್ಟೋ ಟ್ರಾನ್ಸ್ಪೋರ್ಟೇಷನ್ ನಮಗೆ ಉಳಿಕೆ ಆಗ್ತಾ ಇದೆ, ಅಷ್ಟೇ ಜನರ ಟೈಮ್ ಉಳಿಕೆ ಆಗ್ತಾ ಇರ್ತದೆ. ವಾರ್ಡ್ ಮಟ್ಟದಲ್ಲಿ ಕೆಲವರು ಹೇಳ್ಬೋದು ರೆಡಿಮೇಡ್ ಆಗಿ ನಮಗೆ ಜಾಗ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ. ಜಾಗ ಖಂಡಿತ ಈಗ ಒಂದು ಸ್ಕ್ರಾಪ್ ಡೀಲರ್ಸ್ನವರು ಎಷ್ಟೆಷ್ಟು ಜಾಗ ಯೂಸ್ ಮಾಡಿಕೊಂಡು ಸ್ಕ್ರಾಪ್ ಕೆಲಸ ಮಾಡ್ತಾ ಇದ್ದಾರೆ. ನಗರ ಪಾಲಿಕೆಗೆ ಖಂಡಿತ ಜಾಗ ಸಿಗುತ್ತೆ. ಮತ್ತೊಂದು ನಮ್ಮ ದೂರಗಾಮಿ ಆಲೋಚನೆ ಉಂಟು, ಇದರಲ್ಲಿ ಹಾಕಿದ್ದೇವೆ ಆಪ್ ನಮ್ಮ PPTಯಲ್ಲಿ. ಮುಂದಿನ ಹಂತದಲ್ಲಿ ಒಂದು 5-6 ವರ್ಷದ 10 ವರ್ಷದ ನಂತರ ಈ ಮನೆ ಕಲೆಕ್ಷನ್ ಮಾಡುವಂತದ್ದು ಸಾಧ್ಯತೆ ಇದೆಯಾ? 1,20,000 ಅಂತೇಳಿ ಅಂದಾಜು ಇವತ್ತು ಮನೆ. ಇನ್ನೊಂದು 5 ವರ್ಷ ಹೋಗುವಾಗ ಎಷ್ಟು ಜನಸಂಖ್ಯೆ ಆಗ್ಬೋದು? ಮನೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಬರ್ ಇಟ್ಟು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇದೇ ಜನಸಂಖ್ಯೆ ಸ್ವಲ್ಪ ಆಸುಪಾಸ್ ಅಲ್ಲಿ ಇರುವ ಇಂದೋರ್ ಸಿಟಿಯಲ್ಲಿ 2,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕೇಳಿಪಟ್ಟಿದ್ದೇನೆ. ಇಲ್ಲಿ ನಮ್ಮ ಹತ್ರ ಅಂದಾಜು ಒಂದು 700-750 ಜನ ಪೌರ ಕಾರ್ಮಿಕರು ಮತ್ತೆ ಆಫೀಸರ್ಸ್ ಎಲ್ಲ ಸೇರಿ ಇರ್ಬೋದು ಅಂತೇಳಿ ತಿಳ್ಕೊಳ್ತಾ ಇದ್ದೇನೆ. ಅದರಿಂದಾಗಿ ಇದು ಸರ್ಕಾರದಿಂದ ಖಂಡಿತವಾಗಿ ಆಗುವುದಿಲ್ಲ. ನಾವು ಮಂಗಳೂರಿನ ನಾಗರಿಕರು
ಯಾವುದೇ ಒಂದು ಕಾರ್ಯಕ್ರಮವನ್ನು ಒಂದು ಸ್ವಚ್ಛ ಸುಂದರ ಆಗ್ಬೇಕಂತೇಳಿ ನಾವು ನಮ್ಮ ಹಬ್ಬದ ಸೀಸನ್ ಬರ್ತಾ ಇದೆ, ತುಂಬಾ ಖರ್ಚು ಮಾಡ್ತೇವೆ, ತುಂಬಾ ಪಾಲ್ಗೊಳ್ತಾ ಇದ್ದೇವೆ. ಅದರಿಂದ ಈ ಮೂಲಕ ಒಂದು ಕರೆ ಕೊಡ್ತಾ ಇದ್ದೇವೆ, ಎಲ್ಲ ನಾಗರಿಕರು ನಿಮ್ಮ ಭಾಗದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸುವುದಲ್ಲ, ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಎಲ್ಲರೂ ನಮ್ಮದ ಜವಾಬ್ದಾರಿ ತಕೊಂಡು ಈ ಒಂದು ನಗರದ ಸ್ವಚ್ಛತೆ ಸೌಂದರ್ಯದ ಮುಖಾಂತರ, ಬೇರೆ ತುಂಬಾ ಇಶ್ಯೂಸ್ಗಳಿದೆ, ಕೆಲವರಿಗೆ ಬರ್ಬೋದು ಪ್ರಶ್ನೆ, ಇಶ್ಯೂಗಳು ತುಂಬಾ ಇದೆ, ನೀವು ಸ್ವಚ್ಛತೆ ಮತ್ತೆ ಸಂಚಾರ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ. ಇದು ನಮ್ಮಿಂದ ಆಗುವಂತ ವಿಷಯ. ಒಳಚರಂಡಿ ರಸ್ತೆಗಳೆಲ್ಲ ಸರ್ಕಾರ ಮಾಡಬೇಕು, ಆದ್ರೆ ಸ್ವಚ್ಛತೆ ಯಾರು ಮಾಡಬೇಕು? ಹಸಿ ಕಸ ಒಣ ಕಸ ಸರ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ನಾವೇ ಮಾಡ್ಬೇಕು. ಅದೇ ರೀತಿ ರಸ್ತೆಗಳು ನಂತೂರಲ್ಲಿ ಬ್ಲಾಕ್ ಆಗ್ತದೆ ಅಂತ ಹೇಳಿದ್ರೆ ರಸ್ತೆ ಒಂದು ಭಾಗ ಇರ್ಬೋದು, ಬಟ್ ಅದರಲ್ಲಿ ಮೂಲ ತಪ್ಪು ನಮ್ಮಿಂದ ಆಗ್ತಾ ಇದೆ. ಅದರಿಂದಾಗಿ ಯಾವುದು ಆ್ಯಪ್ ನಾವು ನಿಮ್ಮ ಹತ್ರ ಈಗ ಅದೇ ನಾವು ಹೇಳ್ತಾ ಇದ್ದೇವೆ, ನೀವು ದಯವಿಟ್ಟು ನಮ್ಮ ಹತ್ರ ಬಂದು ಅಥವಾ ನಮ್ಮ ಹತ್ರ ನಿಮ್ಮ ಅನುಭವಗಳು ಅಥವಾ ನಿಮ್ಮ ಏನಾದ್ರೂ ನಮ್ಮ ಟ್ರಸ್ಟ್ ಕಚೇರಿಯಲ್ಲಿ ಅಥವಾ ನಿಮ್ಮ ಸಂದರ್ಭ ಸಿಕ್ಕಿದ್ರೆ, ಒಂದು ಕಡೆಯಿಂದ ನೀವು ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು, ಯಾಕಂದ್ರೆ ನೀವು ಡೈಲಿ ಅವರನ್ನು ಸಂಪರ್ಕಿಸ್ತಾ ಇರ್ತಿದ್ರಿ, ಈ ವಿಷಯವನ್ನೊಂದು ಸೀರಿಯಸ್ ಆಗಿ ತಗೊಳ್ಳೋ ತರ ನಾವು ನಮ್ಮ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಬೇಗದಲ್ಲೇ ನಮ್ಮ ನಿರೀಕ್ಷೆ ಇನ್ನೊಂದು 1 ವಾರ ತಪ್ಪಿದ 15 ದಿವಸದಲ್ಲಿ ಅದನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅದನ್ನು ಲೋಕಾರ್ಪಣೆ ಮಾಡ್ಬೇಕಂತ ನಮ್ಮ ಪ್ರಯತ್ನ ಆಗ್ತಾ ಇದೆ. ಆದಷ್ಟು ಬೇಗವಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ, ಪ್ಲೇಸ್ಟೋರಿಗೆ ಅಪ್ಲೋಡ್ ಮಾಡ್ತೇವೆ. ಏನಾದ್ರೂ 1-2 ಪ್ರಶ್ನೆಗಳು? ಈ ಮೂಲಕ ನಿಮ್ಮ ಹತ್ರ ಒಂದು ಪರ್ಸನಲ್ ಕರೆ ಕೊಡ್ತಾ ಇದ್ದೇನೆ. ನೀವು ಮಂಗಳೂರಿನ ನಾಗರಿಕರು, ನೀವು ನಮ್ಗೆ ಆದಷ್ಟು ನಿಮ್ಮ ಸಲಹೆಗಳು, ಯಾಕಂದ್ರೆ ನೀವು ತುಂಬಾ ಸಂಪರ್ಕಿಸ್ತೀರಿ, ಸಮಸ್ಯೆಗಳು ತುಂಬಾ ನಿಮ್ಗೆ ಬಂದಿರುತ್ತೆ. ಈ ಸಮಸ್ಯೆಗಳನ್ನು ನಮ್ಗೆ ತಿಳಿಸಿದ್ರೆ ಯಾಪ್ ಹೇಗೆ ಮಾಡಿದ್ರೆ ಒಳ್ಳೇದು, ಅಥವಾ ನಿಮ್ಮ ಸಲಹೆ ಸೂಚನೆಗಳು, ಯಾಕಂದ್ರೆ ನಾವು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೇವೆ, ಹೈ ಎಂಡೇ ಮಾಡಿದ್ದೇವೆ, ಇನ್ನೊಂದು 5% ಇನ್ನು ಅಪ್ಲೋಡ್ ಚೇಂಜಸ್ ಮಾಡಲಿಕ್ಕೆ ಸಾಧ್ಯತೆ ಇಟ್ಕೊಂಡಿದ್ದೇವೆ. ಬಟ್ ಈ ಮುಖಾಂತರ ನಾವು ಎಲ್ಲರೂ ಸೇರ್ಕೊಂಡು ಒಂದು ನಮ್ಮ ಹಿರಿಯರು ಏನು ಮಂಗಳೂರನ್ನು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ, ಕೆಲವು ಬೇಡದ ವಿಷಯಗಳಿಂದೆಲ್ಲ, ನಾವು ನೆಗೆಟಿವ್ ವಿಷಯಗಳಿಂದ ಮಂಗಳೂರಿನ ಹಿರಿಯರು ಮಾಡಿದ ಕೆಲವು ಕಲ್ಪನೆಗಳು ಅಥವಾ ಹಿರಿಯರ ಕಾಂಟ್ರಿಬ್ಯೂಷನ್ ಎಲ್ಲ ಸೈಡ್ ಲೈನ್ ಆಗುವಾಗ, ನಾವು ಒಂದು ಹೊಸತ್ತು ಒಂದು ಮುಂದಿನ 20 ವರ್ಷಕ್ಕೆ ನಗರ ಹೇಗಿರ್ಬೇಕನ್ನೋದು ನಾವು ಊರಿನವರೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡುವಂತ ಹೇಳ್ಕೊಂಡು